ಎಲ್ಲರಿಗೂ ನಮಸ್ಕಾರ. ನೀವು ಕೆನಡಾದಿಂದ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರೋರಾದರೆ ನೀವೇನಾದರೂ ಮನೆ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಆದರೆ ಯಾರನ್ನು ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ನೀವು ನಮ್ಮ ಕನ್ನಡದ ರಿಯಾಲ್ಟರ್ ಡಿಸೋಜಾ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಹಾಗೆ ನಾಲೆಜ್ ಇರೋವಂಥ ರಿಯಾಲ್ಟರ್ ಇವರು. ನಿಮಗೆ ಮನೆ ಬೈ ಮಾಡಬೇಕು, ಸೆಲ್ ಮಾಡಬೇಕು, ಏನೇ ಇದ್ದರೂ ಅದೆಲ್ಲದಕ್ಕೂ ನಿಮಗೆ ಹೆಲ್ಪ್ ಮಾಡ್ತಾರೆ. ನಾವು ಕೂಡ ಲಾಸ್ಟ್ ಇಯರ್ ಇವರ ಹೆಲ್ಪ್ ತಗೊಂಡು ಒಂದು ಮನೆ ತಗೊಂಡ್ವಿ. ಸೊ ಅವರೆಲ್ಲ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಇಟ್ ಔಟ್. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾವು ರೀಚ್ ಆಗಿದ್ದೀವಿ ಮನೆಗೆ ನೆನ್ನೆನೆ ಆ್ಯಕ್ಚುಲಿ, ಬಟ್ ಫುಲ್ ಸುಸ್ತಾಗಿದ್ದರಿಂದ ಬ್ರೇಕ್ಫಾಸ್ಟ್ ಮಾಡಿ ಮಲಗಿದವರು ಇವತ್ತು ಬೆಳಿಗ್ಗೆ ಡಿನ್ನರ್ ಮಾಡಿ ಮಲಗಿದವರು 8-8:30 ಎದ್ದಿದ್ದು ಇವತ್ತು ಬೆಳಿಗ್ಗೆ. ಮತ್ತೆ ನೋಡಿ ಬಂದು ಸ್ನೋಲ್ ಬಿದ್ದಿವಿ. ಇಲ್ಲಿಂದ ಎಸ್ಕೇಪ್ ಆಗಿ ಹೋಗಿದ್ವಿ, ಫುಲ್ ಸೆಕೆಗೆ ಹೋಗಿದ್ವಿ, ಮತ್ತೆ ಸೆಕೆಯಿಂದ ಇವಾಗ ಎಸ್ಕೇಪ್ ಆಗಿ ಮತ್ತೆ ಚಳಿಲಿ ಬಂದ್ಬಿಟ್ಟಿದ್ದೀವಿ. ಬಟ್ ಅಟ್ಲೀಸ್ಟ್ ಒಂದೂವರೆ ತಿಂಗಳು ವಿಂಟರ್ನ ಎಸ್ಕೇಪ್ ಮಾಡಿದ್ದೀವಿ, ಅದೊಂದೇ ಖುಷಿ. ಬ್ಯಾಗ್ಗಳು ಯಾವುದು ಇನ್ನೂ ನಾವು ಅನ್ಪ್ಯಾಕ್ ಮಾಡಿಲ್ಲ, ಇನ್ನೇನು ಇವಾಗಿನ ಶುರು ಮಾಡಬೇಕು. ಇಲ್ಲಿ 2 ಬ್ಯಾಗು, ಇದೊಂದು ಬ್ಯಾಗು, ಅಲ್ಲೊಂದು ಬ್ಯಾಗು ಎಲ್ಲ ಅಲ್ಲಲ್ಲೇ ಹಂಗಂಗೆ ಬಿದ್ಕೊಂಡಿದೆ. ಇವಾಗ ಅದನ್ನ ಮೇಲೂ ಎತ್ಕೊಂಡು ಹೋಗ್ಲಿಲ್ಲ, ಬಿಕಾಸ್ ಅಷ್ಟು ಹೆವಿ ಇದೆ ಅದು. 23 kg ಫುಲ್ ತುಂಬಿಸ್ಕೊಂಬಂದಿದ್ದೀವಿ. 23 kg. ಸೊ ಇವಾಗೆಲ್ಲ ಇನ್ನು ಅನ್ಪ್ಯಾಕ್ ಮಾಡೋಣ ಅಂತ ಹೇಳಿ ಇವಾಗ ಕೂತಿದ್ದೀವಿ. ಶ್ರೇಯಾಂಶ್ಗೆ ಇವತ್ತು ಸ್ಕೂಲ್ಗೆ ಹೋಗೋಕ್ಕಿರಲಿಲ್ಲ, ಬಿಕಾಸ್ ಅವನದು PR ಕಾರ್ಡಲ್ಲಿ ಇನ್ನೊಂದ್ಸರಿ ಕೊಡಬೇಕಾಗಿತ್ತು ಸ್ಕೂಲಲ್ಲಿ, ಪರ್ಮನೆಂಟ್ ರೆಸಿಡೆಂಟ್ ಕಾರ್ಡ್. ಹಾಗಾಗಿ ಮಂಡೆಯಿಂದನೇ ಅವ್ನು ಸ್ಕೂಲ್ಗೆ ಹೋಗೋದು. ಫ್ರೈಡೇ ಇವತ್ತು, ಮಂಡೆಯಿಂದ ಸ್ಕೂಲ್. ಮತ್ತೆ ವೇಣೂರು ಮಸ್ತಕಾಭಿಷೇಕ ನೋಡ್ತಾ ನಮ್ಮದು ಅನ್ಪ್ಯಾಕಿಂಗ್ ಆಗ್ತಾ ಇದೆ. ಎಲ್ಲ ರಾಶಿ ಹಾಕೊಂಡು ಕೂತೀನಿ ಇವಾಗ. ಎಲ್ಲ ಬ್ಯಾಗಿಂದ ಫಸ್ಟ್ ಎಲ್ಲನೂ ತೆಗೆದು ಇವಾಗ ಒಂದೊಂದೇ ಅದ್ರ ಜಾಗದಲ್ಲಿ ತೊಗೊಂಡೋಗಿ ಇಡಬೇಕು. ತುಂಬ ಹೆವಿ ಇತ್ತು, ಸೊ ಮೇಲೆ ತೊಗೊಂಡೋಗಿಲ್ಲ, ಎಲ್ಲ ಇಲ್ಲೇ ಓಪನ್ ಮಾಡಿ ಕೂತಿದ್ದೀನಿ ಇವಾಗ. ಫುಲ್ ಈ ಒಂದು ಬ್ಯಾಗಲ್ಲೆಲ್ಲ ಫುಲ್ ತಿನ್ನೋ ಐಟಮ್ಸೇ ಇತ್ತು. ಬೇಳೆಗಳೆಲ್ಲ ತೊಗೊಬಂದಿದ್ದೆ, ಮತ್ತೇನೇನೋ ಕುರ್ಕಲ್ ತಿಂಡಿಗಳು, ಅದು ಇದು, ಬಟ್ಟೆಗಳು, ಕೆಲವೊಂದು ಪಾತ್ರೆಗಳು ತೊಗೊಬಂದಿದ್ದು, ಪಡ್ಡು ಮಾಡೋದೆಲ್ಲ ಬೇಕಿತ್ತು ಅದು. ಸೊ ಏನೇನೋ ಇದೆ. ನಂದು ಆಲ್ಮೋಸ್ಟ್ 2 ಬ್ಯಾಗ್ಸಲ್ಲಿ ತಿನ್ನೋ ಐಟಮ್ಸೇ ಇತ್ತು. ಸೊ ಭಯ ಆಗಿತ್ತು ಒಳಗಡೆ ಬರ್ತಾ. ಇನ್ನು ಎಲ್ಲಿ ಕೆನಡಾ ಒಳಗಡೆ ಬರ್ತಿದ್ದಾಗೆ ಸೆಕ್ಯೂರಿಟಿ ಅವರು ಎಲ್ಲ ತೆಗೆದು ಓಪನ್ ಮಾಡಿ ಎಲ್ಲ ಬಿಸಾಕಿ ಅಂತ ಹೇಳ್ತಾರೋ ಅಂತ. ಬಟ್ ಏನೂ ತೊಂದರೆ ಆಗಲಿಲ್ಲ. ಏನೇನು ತೊಗೊಂಬಂದಿದ್ದೆ ಎಲ್ಲ ಬ್ಯಾಗಲ್ಲಿ ಹಾಗೆ ಮನೆಗೆ ಬಂದು ಸೇರಿದೆ ಇವಾಗ. ಸೊ ಇದರಲ್ಲಿ ಬೇಕ್ರಿ ಐಟಮ್ಸು ಇದೆ, ಮನೆ ಐಟಮ್ಸು ಇದೆ, ಲೈಕ್ ಈ ಹಪ್ಪಳ, ಬಾಳ್ಗ, ಈ ಸಂಡಿಗೆ ಆ ಥರದ್ದು. ಆಮೇಲೆ ಕೆಲವೊಂದು ಬೇಳೆಗಳೆಲ್ಲ ತೊಗೊಬಂದಿದ್ದೆ. ಇಲ್ಲಿ ಸಿಗುತ್ತೆ, ಬಟ್ ಸ್ಟಿಲ್ ಅಲ್ಲಿ ನಾನು ಒಂದೊಂದ್ಸರಿ ಹೋದಾಗ ತರ್ತೀನಿ ಬೇಳೆಗಳು. ಆಮೇಲೆ ಏನು ಹಪ್ಪಳ ಇಲ್ಲಿ ಮನೆಯಲ್ಲಿ ಮಾಡಿದ್ದು, ಚಕ್ಲಿ, ಆಮೇಲೆ ಉಪ್ಪಿನಕಾಯಿ ಒಂದು 4 ಡಬ್ಬಿ ಇತ್ತು, ಸೊ ಅದೊಂದಷ್ಟು. ಆಮೇಲೆ ಕೆಲವೊಂದು ನನಗೆ ಬಟ್ಟೆಗಳು, ಎತ್ನಿಕ್ ವೇರ್ ಎಲ್ಲ ಬೇಕಿತ್ತು, ಸಾರಿ ಎಲ್ಲ. ಇದು ಅಕ್ಕ ಕೊಟ್ಟಿದ್ದು ನನಗೆ ಸಾರಿಗಳು. ಆಮೇಲೆ ಈ ಥರ ಒಂಥರ ಒಂದೊಂದು ಸಣ್ಣ ಇದಕ್ಕೆ ಯೂಸ್ ಆಗುವಂಥ ಸಾರಿಗಳು, ಎತ್ನಿಕ್ ವೇರು, ರೇಯಾನ್ಶ್ದು ಅದು ಇದು ಎಲ್ಲ ಸುಮಾರು ಎತ್ಕೊಂಡ್ಬಂದಿದ್ದು. ಸೊ 3 ಬ್ಯಾಗ್ ಫುಲ್ ಆಗಿಬಿಟ್ಟಿತ್ತು ಇದೇ ಎಲ್ಲ ಬಟ್ಟೆಗಳು ಮತ್ತು ತಿನ್ನೋ ಐಟಮ್ಸ್. ಓಕೆ, ಸೊ ಇವತ್ತು ಏಪ್ರಿಲ್ 8 ಕೆನಡಾದಲ್ಲಿ ಮತ್ತು ನಾರ್ತ್ ಅಮೆರಿಕಾ ರೀಜನಲ್ಲೆಲ್ಲ ಎಕ್ಲಿಪ್ಸ್ ಆಗ್ತಾ ಇದೆ. ಎಸ್ಪೆಷಲಿ ಇದು ಟೋಟಲ್ ಸೋಲಾರ್ ಎಕ್ಲಿಪ್ಸ್. ಸೊ ಇದು ತುಂಬ ವರ್ಷ ಹಿಂದೆ ಆಗಿರೋದು. ಲಾಸ್ಟ್ ಒನ್ ಐ ಥಿಂಕ್ 1970s ಯಾವತ್ತೋ ಆಗಿತ್ತು. ಸೊ ಅವಾಗ ಆಗಿದ್ದು. ಸೊ ಇವಾಗ 2014 ಏಪ್ರಿಲ್ 8ಗೆ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆಗ್ತಾ ಇದೆ. ಆ್ಯಂಡ್ ಇದು ಕಾಣಿಸ್ತಾ ಇರೋದು ಇವಾಗ ಕೆನಡಾ ಮತ್ತು ಮೆಕ್ಸಿಕೋ ಮತ್ತು ಕೆಲವೊಂದು ನಾರ್ತ್ ಅಮೆರಿಕಾ ಕಂಟ್ರೀಸಲ್ಲಿ, US ಅಲ್ಲೆಲ್ಲ ಕಾಣಿಸ್ತಾ ಇದೆ. ಸೊ ಇವಾಗ ನಮಗಿಲ್ಲಿ ಮಧ್ಯಾಹ್ನ 2:03 ಸ್ಟಾರ್ಟ್ ಆಗಿದೆ, 4:15 ತನಕ ಇದೆ. ಆ್ಯಂಡ್ ಟೋಟಲ್ ಸೋಲಾರ್ ಎಕ್ಲಿಪ್ಸ್ ಆಗೋದು ಅಂದರೆ ಫುಲ್ ಮೂನ್ ಕವರ್ ಆಗೋದು ಸನ್ನನ್ನು ಅರೌಂಡ್ 318, 319 ಹಾಗೆ. ಸೊ ನಾವು ಇವಾಗ ಕಾಯ್ತಾ ಇದ್ದೀವಿ ನೋಡೋಕ್ಕೆ. ಎಸ್ಪೆಷಲಿ ಸ್ಕೂಲಿಗೆಲ್ಲ ರಜೆ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಫಸ್ಟಿಗೆ ಬೇಗ ಕರ್ಕೊಂಡು ಹೋಗಿ, ಇಲ್ಲ ಇಟ್ಕೋತೀರಾ ಸ್ಕೂಲಲ್ಲಿ ಅಂದರೆ ಪರವಾಗಿಲ್ಲ ಇರಲಿ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಬೇಡ, ಮಕ್ಕಳೆಲ್ಲ ಸುಮ್ಮನೆ ಹಂಗೆ ನೋಡಿಬಿಡ್ತಾರೆ, ಸಣ್ಣ ಡೇಂಜರಸ್ ಅದೆಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಳಿಗೂ ಇಲ್ಲಿ ಸ್ಕೂಲ್ಗೆ ರಜಾ ಕೊಟ್ಬಿಟ್ಟಿದ್ದಾರೆ ಇವತ್ತು. ಸೊ ನಮಗೆ ಇಂಡಿಯಾದಲ್ಲೆಲ್ಲ ನಾವೆಲ್ಲ ಯಾವಾಗಲೂ ಗ್ರಹಣ ಟೈಮಲ್ಲಿ ಏನೂ ತಿನ್ನಲ್ಲ, ಆಮೇಲೆ ಅದಕ್ಕಿಂತ ಮುಂಚೆನೇ ಎಲ್ಲ ಮುಗಿಸ್ಬಿಡ್ಬೇಕು, ಆ ಟೈಮಲ್ಲಿ ಏನೂ ತಿನ್ನಬಾರ್ದು ಅಂತೆಲ್ಲ, ಕುಕ್ಕೆಲ್ಲ ಮಾಡಬಾರ್ದು ಅಂತ. ಸೊ ಅದನ್ನೇ ನಾವು ಫಾಲೋ ಮಾಡಿದ್ದೀವಿ ಇಲ್ಲೂ ಕೂಡ. ವಿದಿನ್ ಇವಾಗ 2 ಗಂಟೆ ಒಳಗಡೆನೇ ನಮ್ಮದು ಊಟ ಎಲ್ಲ ಆಗಿದೆ. ಆಮೇಲೆ ಏನೋ ಅಡುಗೆ ಮನೆ ಕಡೆ ಕಾಲೇ ಇಡಲಿಲ್ಲ ನಾವು. ಆ್ಯಂಡ್ ಇದೊಂದು ಕೊಟ್ಬಿಟ್ಟಿದ್ದಾರೆ, ಇದೊಂದು ಇದೆ ಇವಾಗ ನಮ್ಮ ಹತ್ರ, ಇದು ಏನು ಎಕ್ಲಿಪ್ಸ್ ನೋಡೋ ಅಂತ ಒಂದು ಗ್ಲಾಸಸ್ ಇದು.
ಸೊ ಇವ್ರು ಇವಾಗ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತಾ ಇದ್ದಾರೆ. ರೇಯನ್ಸ್ ಅಂತ ಎದ್ರುಕೊಂತ ಇದ್ದಾರೆ ನೋಡಕ್ಕೇನೆ ಬೇಡ ಬೇಡ ಅಂತ. ನಾವೆಲ್ಲ ಹೇಳಿ ನೋಡ್ಬಾರ್ದು ಅಂತ. ಆಕ್ಚುಲಿ ನೋಡ್ಬಾರ್ದು, ಬರೀ ಗಣ್ಣಲ್ಲಿ ನೋಡ್ಬಾರ್ದು. ಬಟ್ ವೆನ್ ಯು ಹ್ಯಾವ್ ದೀಸ್ ಗ್ಲಾಸಸ್, ಇದು ಸರ್ಟಿಫೈಡ್, ಇದರಲ್ಲಿ ನೋಡ್ಬೋದು ಅಂತ ಇದು ಸ್ಕೂಲಿಂದಾನೇ ಕೊಟ್ಟಿರೋದವರು. ಸೊ ಇದನ್ನ ಹಾಕೊಂಡು ನೀನು ಒಂದು ತುಂಬ ಹೊತ್ತು ನೋಡಕ್ಕಿಲ್ಲ, ಸ್ವಲ್ಪ ಹೊತ್ತು ನೋಡಿ ಒಂದ್ಸರಿ ಟು ಫೀಲ್ ಹೆಂಗಿರುತ್ತೆ ಅಂತ ಯು ಕ್ಯಾನ್ ಡೂ ದ್ಯಾಟ್, ನೋಡ್ಬೋದು ಅಂತ. ಅದು ಇವಾಗ ಅಲ್ಲಿ ತೋರಿಸ್ತಾ ಇರೋದು ಅದೆಲ್ಲೂ ಮೆಕ್ಸಿಕೋದು ಅನ್ಸುತ್ತೆ, ಇಲ್ಲಿದ್ದಲ್ಲ, ಅದು ಬೇರೆ ಕಡೆ ತೋರಿಸ್ತಾ ಇದಾರೆ. ಸೊ ಆ ತರ ಆಗಿದೆ ಅಂತ ತೋರಿಸ್ತಾ ಇದಾರೆ. ನಾವು ಇವಾಗ ಅದು ಆಕ್ಚುಲಿ 2 ಗಂಟೆ ತನಕನೂ ಫುಲ್ ಏನಿತ್ತು, ಕ್ಲೌಡಿ ಇತ್ತು, ಸನ್ನೇ ಕಾಣಿಸ್ತಾ ಇರ್ಲಿಲ್ಲ. ಆಸ್ ಸೂನ್ ಆಸ್ 2 or 3 ಆಗ್ತಿದ್ದಂಗೆ ಇಮಿಡಿಯೇಟ್ ಕ್ಲೌಡ್ ಎಲ್ಲ ಕ್ಲಿಯರ್ ಆಗಿ ಇವಾಗ ಕ್ಲಿಯರ್ ಸ್ಕೈ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಲಿಪ್ಸ್. ಇಲ್ಲ ಅಂದಿದ್ರೆ ಇಲ್ಲೆಲ್ಲ ಯಾರಿಗೂ ನೋಡಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಕ್ಲೌಡಿ ಇದ್ದಿದ್ರೆ. ಇವ್ ನೋಡಿ ಇವಾಗ ಆಲ್ಮೋಸ್ಟ್ 90% ಕವರ್ ಆಗಿದೆ. ಇನ್ನೇನೊಂಚೂರು 10% ಬಾಕಿ ಇರೋದು. ಚೆನ್ನಾಗಿದಲ್ಲ? ಸ್ವಲ್ಪ ನೋಡ್ ಮರ್ಯಾ ಹೆಂಗ್ ಕಾಣಿಸ್ತಿದ್ದಾರೆ. ಮೂನ್ ತರ ಕಾಣ್ತಿದ್ದಲ್ಲ ಇವಾಗ ಸಣ್ಣ ಮಾವೆಲ್ಲ ಒಳಗಡೆ. ಅವಾಗಲೇ ಶುರು ಆಗೋ ಮುಂಚೆ ಫುಲ್ ಬ್ರೈಟ್ ಆಗಿತ್ತು ಡೇ. ಇವಾಗ ಇನ್ನೊಂದು 10% ಅಷ್ಟೇ ಬಾಕಿ ಇರೋದು ಫುಲ್ ಕವರ್ ಆಗಕ್ಕೆ. ಒಂಥರ ಡಿಫ್ರೆಂಟ್ ಆಗಿ ಡಾರ್ಕ್ ಆಗಿದೆ ಇವಾಗ. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ಲ ಬಾಬಾ? Looks weird, like yeah. Weird like what? Like it's a sun ಹೊರಗಡೆ ಅಂತ, ಬಟ್ ಮೀಡಿಯಂ ಆಗಿ ಅಂತ ಕವರ್ ಆಗ್ತಾರೆ ಅಂತ. ಯಾರೋ ಒಂದು ಹಿಂಗೆ ಅಡ್ಡ ಬಟ್ಟೆ ಹಿಡ್ದಿದ್ದಾರೆ ಸನ್ನಿಗೆ, ಅದಕ್ಕೆ ಫುಲ್ ಬರ್ತಾ ಇಲ್ಲ ಬ್ರೈಟ್ನೆಸ್ ಆ ತರ. ಸೊ ಆಕ್ಚುಲಿ ಇವಾಗ ಇಲ್ಲಿ ಕೋಲ್ಡ್ನು ಆಯ್ತು, ಜಾಸ್ತಿ ಕೋಲ್ಡ್ ಆಯ್ತು. ಇವಾಗ 15 ಇತ್ತು ಟೆಂಪರೇಚರು. ಸನ್ನಿ ಎಲ್ಲ ಇದ್ದಾಗ ಕೋಲ್ಡ್ ಫೀಲ್ ಆಗಲ್ಲ, ಬಿಸಿಲಿದ್ದಾಗ ಬಿಸಿ ಇರುತ್ತೆ ಹೊರಗಡೆ ಹೋದಾಗ. ಬಟ್ ಇವಾಗ ಸಡನ್ ಆಗಿ ಟೆಂಪರೇಚರ್ ಕೂಡ ಡ್ರಾಪ್ ಆಯ್ತು. ಆಬ್ವಿಯಸ್ಲಿ ಸನ್ ಕವರ್ ಆಗಿದೆ ಅಲ್ವಾ, ಸೊ ಸನ್ ರೇಸ್ ಬರ್ತಾ ಇಲ್ಲ, ಹಾಗಾಗಿ ಫುಲ್ ಕೋಲ್ಡ್ ಫೀಲ್ ಆಗ್ತಾ ಇದೆ. 100% ಅದು ಹಂಗೆ ಆಗೋದು. ಕ್ಯೂಬೆಕ್ ಅಂತ ಇದೆ ಒಂದು ಪ್ರಾವಿನ್ಸ್ ಇಲ್ಲಿ, ಅಲ್ಲಿನೂ ಟೋಟಲ್ ಎಕ್ಲಿಪ್ಸ್ ಆಗ್ತಾ ಇದೆ. ಹೆಂಗ್ ಕಾಣಿಸ್ತಾ ಇದೆ ಅಂತ. ರೌಂಡ್ ಅಲ್ಲಿ ಆಕ್ಚುಲಿ ಸನ್ ಕಾಣಿಸ್ತಾ ಇದೆ, ರಿಂಗ್ ಆಫ್ ಫೈರ್ ತರ ಅಲ್ಲ? ಏನ್ ಹೇಳ್ತಾರೆ ಅದಕ್ಕೆ? ರಿಂಗ್ ಆಫ್ ಫೈರ್. ಶೆರ್ಬ್ರೂಕ್, ಕ್ಯೂಬೆಕ್. ಸೊ ಇದಾಗಿತ್ತು ಒಂದು ಚಿಕ್ಕ ವಿಡಿಯೋ ಸೋಲಾರ್ ಎಕ್ಲಿಪ್ಸ್ ಬಗ್ಗೆ. ಸೊ ಇನ್ನೇನು ಸಮ್ಮರ್ ಬರ್ತಾ ಇದೆ ನಮ್ಮ ಕೆನಡಾದಲ್ಲಿ. ಸೊ ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳು ನಮ್ಮ ಚಾನಲ್ ಬರುತ್ತೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವು ಯಾವ ಥರದ ವಿಡಿಯೋಸ್ ನೋಡೋಕೆ ಇಷ್ಟಪಡ್ತೀರಾ ನಮ್ಮ ಚಾನಲಿಂದ ಅಂತ. ಸದ್ಯಕ್ಕೆ ಈ ವಿಡಿಯೋನಲ್ಲಿ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಬಾಯ್ ಬಾಯ್.